ನಾಗಾರಾಧನೆ, ದೈವಾರಾಧನೆ, ತಂಬಿಲಗಳೆಂದು ಪರಂಪರೆಯಲ್ಲಿ ಮುಂದುವರಿಯುತ್ತಾ ಇಂದಿಗೂ ನಮ್ಮ ನಡುವೆ ಜನಪದೀಯ ಪೂಜಾ ಪದ್ಧತಿಗಳು ಉಳಿದುಕೊಂಡಿವೆ. ಅವುಗಳಲ್ಲಿ ವಿಶಿಷ್ಟವಾದುದು ಪ್ರಕೃತಿಯನ್ನೇ ಆರಾಧಿಸುವಂತಹ ತುಳುನಾಡಿನ ಢಕ್ಕೆಬಲಿ. ವಿಶಿಷ್ಟ ವೈದಿಕ ಹಾಗೂ ತಂತ್ರಾಧಾರಿತ ವಿಶಿಷ್ಟ ಪೂಜಾ ಪದ್ಧತಿಯಾಗಿ ಪಡುಬಿದ್ರಿಯ ಬ್ರಹ್ಮಸ್ಥಾನದಲ್ಲಿ ದ್ವೈವಾರ್ಷಿಕ ನಡಾವಳಿಯಾಗಿ ಮುಂದುವರಿಯುತ್ತಾ ಬಂದಿರುವಂತಹ ಢಕ್ಕೆಬಲಿ ಮಂಡಲ ಸೇವೆಯು ಪ್ರಕೃತಿ ಆರಾಧನೆಗೆ ಸಾಕ್ಷಿಯಾಗಿ ನಿಲ್ಲಬಲ್ಲಂತಹ ಅಪೂರ್ವ ಆಚರಣೆಯಾಗಿದೆ. ಇತಿಹಾಸ ಪ್ರಸಿದ್ಧ ಪಡುಬಿದ್ರಿಯ ಶ್ರೀ ಖಡ್ಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ನಡೆಯುವಂತಹ ದ್ವೈವಾರ್ಷಿಕ ನಡಾವಳಿ ಢಕ್ಕೆಬಲಿ ಈ ಬಾರಿಯ ಸೇವೆಯು ಜನವರಿ 18ರಂದು ಮಂಡಲ ಹಾಕುವ ಮೂಲಕ ಆರಂಭಗೊಂಡಿದೆ. ನಾಗಮಂಡಲ ಸೇವೆಯೂ ಸೇರಿದಂತೆ ಒಟ್ಟು 35 ಢಕ್ಕೆಬಲಿ ಸೇವೆಗಳು ಈ ಬಾರಿ ನಡೆಯಲಿದ್ದು, ಈ ಪೈಕಿ ಹೆಜಮಾಡಿ ಬ್ರಹ್ಮಸ್ಥಾನ ಮತ್ತು ಮುರುಡಿ ಬ್ರಹ್ಮಸ್ಥಾನಗಳಲ್ಲಿ ತಲಾ 1 ಢಕ್ಕೆಬಲಿ ನಡೆಯಲಿದೆ. ಹೆಜಮಾಡಿ ಬ್ರಹ್ಮಸ್ಥಾನ ಢಕ್ಕೆಬಲಿಗೆ ಪೂರ್ವಭಾವಿಯಾಗಿ ಹೊರೆ ಕಾಣಿಕೆಯ ಮೆರವಣಿಗೆ ನಡೆಯಿತು. ನಿನ್ನೆ ಸಾಯಂಕಾಲ ವಿಜೃಂಭಣೆಯಿಂದ ಸಕಲ ಬಿರುದಾವಳಿ ಸಹಿತ ವೈಭವದಿಂದ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ನೂರಾರು ಮಹಿಳೆಯರು, ಪುರುಷರು ಹಾಗೂ ಊರಿನ ಮಹನೀಯರು ಬಾಳೆ, ಎಳನೀರು, ಫಲವಸ್ತು, ಅಡಿಕೆ, ಹಿಂಗಾರಗಳನ್ನು ಮೆರವಣಿಗೆಯಲ್ಲಿ ತಂದು ದೇವತಾ ಪ್ರಾರ್ಥನೆಯಾಗಿ 10 ಸಮಸ್ತರ ಸಮಕ್ಷಮ ಹೊರೆಕಾಣಿಕೆಯನ್ನ ಶ್ರೀ ವನದುರ್ಗಿಗೆ ಒಪ್ಪಿಸಿದ್ರು. ಪಡುಬಿದ್ರಿ ಬ್ರಹ್ಮಸ್ಥಾನದಲ್ಲಿ ಮಾರ್ಚ್ 12ರಂದು ನಡೆಯುವ ಮಂಡಲ ವಿಸರ್ಜನೆಯ ಸೇವೆಗಳೊಂದಿಗೆ ಈ ಬಾರಿ ಢಕ್ಕೆಬಲಿ ಸಮಾಪನೆಗೊಳ್ಳಲಿದೆ. ವಿಶೇಷವಾದ ಪ್ರಧಾನವಾದ ವನದುರ್ಗೆ ಅಂಜನೆ ಢಕ್ಕೇಶ್ವರಿ, ನಂದಿಗೇಶ್ವರಿ, ನಾಗದೇವರು ಕ್ಷೇತ್ರ ಬಲ್ಬಿನ ಐನು ಸನ್ನಿಧಾನಕ್ಕಿನ ಒಂದು ಕ್ಷೇತ್ರ 2 ವರ್ಷಗಳ ಯಜಮಾಡಿ ಆ ಢಕ್ಕೇಶ್ವರಿ ಬ್ರಹ್ಮಸ್ಥಾನಗಳು ವಿಶೇಷವಾದ ಗ್ರಾಮದಾಗಲ ಮಾತಿನ ಸಹಕಾರದ ಢಕ್ಕೆಬಲಿ ಸೇವೆ ನಡೆಕೊಂಡು ವಿಶೇಷವಾದ ಈ ಜಾಗದ ಪ್ರಕೃತಿ ಆರಾಧನೆಯಿಂದ ನೆಕ್ಕಿದ್ದಾರೆ. ದಾಲ ವಿಶೇಷ ಬೇಕಾದಾಲ ವಸ್ತುದ ಉಪಯೋಗ ಮಾಡ್ಕೊಂಡೆ ಪ್ರಕೃತಿ ಉತ್ಪಾದಿಸಿದ ಆ ಸಿರಿಬಲಿ ಆ ಫಲ ವಸ್ತುಲು ಬಂಡದು ಐಟೇ ಪೂರ ಅಲಂಕಾರ ಮಾಡ್ತಿದ್ದು ಆ ಆರಾಧನೆ ಮಾಡ್ಕೊಂಡು ಸುಮಾರಾದ ರಾತ್ರಿ 10 ಗಂಟೆಗೆ ಆರಂಭ ಆವಿನ ಈ ಮಹೋತ್ಸವ ಹುಲ್ಲೆಕಾಂಡೆ 6 ಗಂಟೆ ಮಟ್ಟ ನಡೆದು ಪಕ್ಕನಾಕಲ ಮಾತ್ರ ಸಹಸ್ರ ಆಗಿದ್ದ ಆ ಸೇವೆಗೆ ಆ ದೇವರನ್ನ ಅನುಗ್ರಹ ತಿಕ್ಕಿದ್ದು ಕಾಂಡೆ ಕಾಲಡು ಆ ಗೋಮಾತ ಫಲವಸ್ತುಲು ಸತ್ತುಲು ಪೂರ ಬರ್ಕೊಂಡು ಅವಿನ ಪ್ರಸಾದ ರೂಪ ಮಾತ್ರ ವಿತರಣೆ ಮಾಡ್ತದೆ ದೇವರಿಗೆ ಅನುಗ್ರಹ ರಾತ್ರಿ ಆ ಸೇವೆ ನಡೆಕೊಂಡು